ಅಖಿಲ ಕರ್ನಾಟಕ ವಿಷ್ಣು ಸೇನಾ ಸಮಿತಿಯ ಮೈಸೂರು ಜಿಲ್ಲಾ ಅಧ್ಯಕ್ಷ ಪ್ರಸನ್ನ ಕುಮಾರ್ ಇವರ ನೇತೃತ್ವದಲ್ಲಿ ರವಿ ಸಂತು ಬಳಗದ ವತಿಯಿಂದ 45 ಮಂದಿ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್, ಟಿಫನ್ ಬಾಕ್ಸ್, ವಾಟರ್ ಬಾಟಲ್, ವಿದ್ಯಾ ಸಾಮಗ್ರಿಗಳನ್ನು ಸುಮಾರು 45 ಮಕ್ಕಳಿಗೆ ನೀಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ರವಿ ಸಂತು ಬಳಗದ ಪ್ರಸನ್ನ, ನವೀನ್, ಕಿರಣ್, ಲೋಕೇಶ್, ಮಿಮಿಕ್ರಿ ಸುದೀಪ್, ಸಿಂಚನಾ, ಶ್ರೀನಿವಾಸ್ ಹಾಗೂ ಇನ್ನಿತರ ಗಣ್ಯರು ಹಾಜರಿದ್ದರು. ಈ ಕಾರ್ಯಕ್ರಮವನ್ನು ಶಾಲಾ ಆಡಳಿತ ವರ್ಗ ನಡೆಸಿಕೊಟ್ಟಿತು. ವರದಿ ಮಲಾರ ಮಹದೇವಸ್ವಾಮಿ. ನೀವು ಬನ್ನಿ, ಮೂಲ ಕಾಲದಲ್ಲಿ ಇವತ್ತು ಪ್ರಸನ್ನ ಹೇಳಿದಕ್ಕೆ ಒಳಗೆ ಒಂದನೇ ತರಗತಿ ಹತ್ತು ಮಕ್ಕಳಿದ್ದಾರೆ. ಸರಿ, ಆಯ್ತು. ಒಂದೆರಡು ಆಯ್ತು, ಬನ್ನಿ. ಮೂರನೇ ತರಗತಿ ಮಾತ್ರ ಕೈ ಎಲ್ಲ Radio